ಮಂಗಳೂರಿನ ಬಳ್ಳಾಲ್ಬಾಗ್ನ ತಕ್ಷಶೀಲ ಬಿಲ್ಡಿಂಗ್ನಲ್ಲಿರುವ ವಿಸ್ಡಮ್ ಇನ್ಸ್ಟಿಟ್ಯೂಷನ್ ನೆಟ್ವರ್ಕ್ ಪ್ರಧಾನ ಕಚೇರಿಯಲ್ಲಿ ವಿಸ್ಡಮ್ ಆಫ್ ಹೆಲ್ತ್ 2025 ಎಂಬ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪ ಮಾಡಿಕೊಟ್ಟಿರುವ ವಿಸ್ಡಮ್ ಸಂಸ್ಥೆ ಇದೀಗ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದೆ. ವಿದ್ಯಾರ್ಥಿಗಳು ವಿದೇಶ ಪ್ರವಾಸಕ್ಕೂ ಮುನ್ನ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಆಯೋಜಿಸಲಾಗಿದ್ದು, ದಂತ, ರಕ್ತ, ಶ್ರವಣ, ಕಣ್ಣು, ಚರ್ಮದ ಆರೈಕೆ, ಸ್ನಾಯು ಮತ್ತು ಕೀಲುಗಳು, ಫುಡ್ ಮತ್ತು ಡಯಟ್ಗಳ ಬಗ್ಗೆ ಪರೀಕ್ಷೆಗಳು ಮತ್ತು ನುರಿತ ತಜ್ಞರಿಂದ ಮಾಹಿತಿಯನ್ನ ನೀಡಲಾಯಿತು. ಈ ಬಗ್ಗೆ ಮಾಹಿತಿ ಹಂಚಿಕೊಂಡ ವಿಸ್ಡಮ್ ಇನ್ಸ್ಟಿಟ್ಯೂಷನ್ನ ಡಾಕ್ಯುಮೆಂಟೇಷನ್ ಅಂಡ್ ಎಡಿಟಿಂಗ್ ಮುಖ್ಯಸ್ಥರಾದ ನಿವೇದಿತಾ ಅವರು, ಈ ಒಂದು ಶಿಬಿರದಲ್ಲಿ ಹಲವಾರು ಮಂದಿ ಭಾಗವಹಿಸಿ ತಪಾಸಣೆಯನ್ನ ಮಾಡಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಅತಿ ಮುಖ್ಯವಾಗುತ್ತೆ. ಹಾಗಾಗಿ ನಾವು ಆರೋಗ್ಯ ತಪಾಸಣೆಯನ್ನ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಹೇಳಿದ್ರು. Different departments all gathered with their expertise over here regarding food and diet, maybe with the skin and dermatology thing, the blood sugar levels, with the skin, dental and the speech therapy, even the joint and muscles checkup has been happening, and even the eyesight checkup. Everybody have come here for the students, for their betterment, as it is always saying that precaution is better than the cure. That is the reason why all we are here today. ವಿಸ್ಡಮ್ ಸಂಸ್ಥೆಯ ಅಪ್ಲಿಕೇಶನ್ ಮುಖ್ಯಸ್ಥರಾದ ಶ್ರವಣ್ ಸಾಲಿಯನ್ ಅವರು ಮಾತನಾಡಿ, ಹಲವಾರು ವರ್ಷಗಳಿಂದ ಶಿಬಿರವನ್ನ ಆಯೋಜಿಸಲಾಗುತ್ತಿದೆ. ಆರೋಗ್ಯ ಶಿಬಿರದಿಂದಾಗಿ ಸಾಕಷ್ಟು ಪ್ರಯೋಜನವಾಗಲಿದೆ ಎಂದು ಹೇಳಿದರು. So this is a medical camp that we are organizing in the past 3 years. So the intention of this program is to bring health awareness among the students. These tests are usually very expensive in the other countries, in abroad countries, but we are hosting this free for all our students so they can have a proper insight about their health before they travel to abroad countries. ಎಡಿಟಿಂಗ್ ಹೆಡ್ ಆಗಿರುವ ಪಿಯೋನಾ ಅವರು ಮಾತನಾಡಿ, ದಂತ, ರಕ್ತ, ಶ್ರವಣ, ಕಣ್ಣು, ಚರ್ಮದ ಆರೈಕೆ, ಸ್ನಾಯು ಮತ್ತು ಕೀಲುಗಳು, ಫುಡ್ ಅಂಡ್ ಡಯಟ್ಗಳ ಬಗ್ಗೆ ಪರೀಕ್ಷೆಗಳು ಮತ್ತು ನುರಿತ ತಜ್ಞರಿಂದ ತಪಾಸಣೆಯನ್ನ ನಡೆಸಲಾಯಿತು. ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬಂದಿದೆ ಎಂದು ಹೇಳಿದರು. Health is often that aspect that gets overlooked, especially when everyone's on the focus for their career. So, Wisdom's Health Checkup Camp offers a great opportunity for you to look into those aspects of your health that often get overlooked. We have experts ranging from specialists in health, skin, dental, eyes, joints, and many more. ಈ ಸಂದರ್ಭದಲ್ಲಿ ಆರೆಂಜ್ ಡೆಂಟಲ್ ಕ್ಲಿನಿಕ್ನ ಡಾಕ್ಟರ್ ಸ್ವಾತಿ ಅಡಪ್ಪ ಅವರಿಂದ ಡೆಂಟಲ್ ಅಂಡ್ ಓರಲ್ ಹೆಲ್ತ್ ಚೆಕ್, ಹರ್ಷ ಮಾಡರ್ನ್ ಡಯಾಗ್ನೋಸ್ಟಿಕ್ ಸರ್ವಿಸಸ್ನ ಡಾಕ್ಟರ್ ಪ್ರಿಯದರ್ಶಿನಿ ಅವರಿಂದ ಡಯಾಬಿಟಿಕ್ ಅಂಡ್ ಅನೇಮಿಯಾ ಹೆಲ್ತ್ ಚೆಕ್, ಡಿಟಾಕ್ಸ್ ಕ್ಲಿನಿಕ್ನ ಡಾಕ್ಟರ್ ಶ್ಯಾಮಲಾ ಬಿಎಸ್ ಅವರಿಂದ ಅರಿಕ್ಯುಲರ್ ಥೆರಪಿ, ಅಬೆಕಿಯಾ ಟಾಮ್ನ ಭೈರವಿ ವಸಾನಿ ಅವರಿಂದ ಸ್ಕಿನ್ ಅವೇರ್ನೆಸ್, ಐಡಿಯಲ್ ಸ್ಪೀಚ್ ಅಂಡ್ ಹಿಯರಿಂಗ್ ಸೊಲ್ಯೂಷನ್ನ ಆಸ್ಟರ್ ಮಿರಾಂತಾ ಅವರಿಂದ ಸ್ಪೀಚ್ ಅಂಡ್ ಹಿಯರಿಂಗ್ ಸೊಲ್ಯೂಷನ್ಸ್, ಮೋದಿಕೇರ್ನ ರಾಯ್ ಶ್ರೀಹರ್ಷ ಅವರಿಂದ ಫುಡ್ ಅಂಡ್ ಡಯಟ್, ಅಹನ ಅಂಡ್ ಹರ್ನ ಡಾಕ್ಟರ್ ಸ್ಮೃತಿ ನಟನ ಸುಬ್ರಹ್ಮಣ್ಯನ್ ಅವರಿಂದ ಜಾಯಿಂಟ್ ಅಂಡ್ ಮಸಲ್ ಸ್ಟ್ರೆಂತ್ ಚೆಕಪ್, ಟೈಟನ್ ಐ ಪ್ಲಸ್ನ ಸಾಗರ್ ಕಲಾರಿಯಾ ಅವರಿಂದ ಐ ಅಂಡ್ ವಿಜುವಲ್ ಎಬಿಲಿಟಿ ಚೆಕಪ್ ನಡೆದವು. ಈ ವೇಳೆ ವಿಸ್ಡಮ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ವ್ಯವಸ್ಥಾಪಕರಾದ ಡಾಕ್ಟರ್ ಫ್ರಾನ್ಸಿಸ್ಕಾ ತೇಜ್ ಹಾಗೂ ಸಹ ಸಂಸ್ಥಾಪಕರಾದ ಮತ್ತು ಸಿಎಒ ಡಾಕ್ಟರ್ ಗುರುತೇಜ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.